ಪ್ರಪಂಚದ ಜಿಡಿಪಿ ಸದ್ಯ $111 ಟ್ರಿಲಿಯನ್ ಇದ್ರೆ ಸಾಲ $150 ಟ್ರಿಲಿಯನ್ ಮುಟ್ಟಿದೆ. ವಿಶ್ವ ಬ್ಯಾಂಕ್ನ 2025ರ ವರದಿ ಹೊರಬಂದಿದ್ದು, ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲದ ಹೊರೆಯೂ ದೊಡ್ಡದಿದೆ. ಆದರೆ ಕಂಪನಿ ಸರ್ಕಾರಗಳು ತೀರಿಸುವಂತೆ ಇವೆ. ಕಳೆದ ವರ್ಷ ಲೋಕದ ಒಟ್ಟು ಸಾಲ 6% ಹೆಚ್ಚಾಗಿದೆ. ಜಿಡಿಪಿ ಮೀರಿ ನಡೆದಿರುವುದು ಅಪಾಯಕಾರಿ. ಇವು ಮನೆ ಸಾಲಗಳಲ್ಲ, ಸರ್ಕಾರ ಮತ್ತು ಕಂಪನಿ ಸಾಲಗಳು. ಮೊದಲ 17ರಲ್ಲಿ 14 ಅಭಿವೃದ್ಧಿ ಹೊಂದಿದವುಗಳಾದರೆ ಅಭಿವೃದ್ಧಿಶೀಲ ಚೀನಾ, ಬ್ರೆಜಿಲ್, ಮೆಕ್ಸಿಕೋ 3 ಮಾತ್ರ ಇವೆ. ಯುಎಸ್ಎ $58.8 ಟ್ರಿಲಿಯನ್, ಚೀನಾ $26.1 ಟ್ರಿಲಿಯನ್, ಜಪಾನ್ $11.1 ಟ್ರಿಲಿಯನ್, ಫ್ರಾನ್ಸ್ $6.5 ಟ್ರಿಲಿಯನ್, ಬ್ರಿಟನ್ $6.3 ಟ್ರಿಲಿಯನ್, ಜರ್ಮನಿ $4.7 ಟ್ರಿಲಿಯನ್, ಕೆನಡಾ $4.3 ಟ್ರಿಲಿಯನ್, ಇಟಲಿ $3.8 ಟ್ರಿಲಿಯನ್, ಬ್ರೆಜಿಲ್ $3.1 ಟ್ರಿಲಿಯನ್, ನೆದರ್ಲ್ಯಾಂಡ್ ಮತ್ತು ದಕ್ಷಿಣ ಕೊರಿಯಾ ತಲಾ $2.5 ಬಿಲಿಯನ್.